ಈ ಕಾರ್ಯಕ್ರಮದ ಪ್ರಾಯೋಜಕರು ಎಂಜೆ ಡೆಕೋರ್ ಸಂತೆಕಟ್ಟೆ ಉಡುಪಿ. ಪ್ರತಿ ಸಿಟಿಯ ಪ್ರತಿ ಸ್ಟ್ರೀಟ್ನ ಪ್ರತಿ ಫುಡ್ನಲ್ಲಿ ಒಂದೊಂದು ವೆರೈಟಿ ಇದ್ದೇ ಇರ್ತದೆ. ಅಂಥದ್ದೊಂದು ವೆರೈಟಿಗೆ ನಾವೀಗ ಬಂದಿದ್ದೀವಿ ಡ್ಯಾನಾ ಸರ್ಕಲ್ಗೆ. ಇದು ಡ್ಯಾನಾ ಥಿಯೇಟ್ರಿಂದ ಸ್ವಲ್ಪ ಮುಂದೆ ಬಂದರೆ ಎಡಗಡೆ ಇರುವುದೇ ರಾಜೇಶ್ ಫಾಸ್ಟ್ ಫುಡ್ ಸೆಂಟರ್. ಓಕೆ ವೀಕ್ಷಕರೇ, ಈಗ ನಾವು ಹೋಗುವಲ್ಲ ರಾಜೇಶ್ ಫಾಸ್ಟ್ ಫುಡ್ ಸೆಂಟರ್ಗೆ. ಹಾಗಾದರೆ ಇಲ್ಲಿ ಏನೆಲ್ಲ ಸ್ಪೆಷಲ್ ಐಟಮ್ ಇದೆ ಅಂತ ನಾವು ನೋಡ್ಕೊಂಡು ಬರೋಣ, ಬನ್ನಿ. ವೀಕ್ಷಕರೇ, ನಾವೀಗ ರಾಜೇಶ್ ಫಾಸ್ಟ್ ಫುಡ್ ನ ಶಾಪ್ ನಲ್ಲಿದ್ದೇವೆ. ಓಕೆ, ರಾಜೇಶ್ ಅವರು ಇಲ್ಲೇ ಇದ್ದಾರೆ, ಅವ್ರ ಜೊತೆ ಕೇಳುವ ಇಲ್ಲಿ ಏನೇನು ಸ್ಪೆಷಲ್ ಸಿಗುತ್ತೆ ಅಂತ. ಓಕೆ, ನಮಸ್ಕಾರ ರಾಜೇಶ್ ಅವರೇ, ಇಲ್ಲಿ ಏನೇನು ಸ್ಪೆಷಲ್ ಡಿಶ್ ಸಿಗುತ್ತೆ? ನಮ್ಮದು ಬ್ರೆಡ್ ಮಸಾಲ, ಬ್ರೆಡ್ ಆಮ್ಲೆಟ್, ಎಗ್ ಬೋಂಡಾ ಮತ್ತು ಹಾಫ್ ಬಾಯ್ಲ್, ಗಿರ್ಮಿಟ್, ಚಟ್ಟಂಬಡೆ, ಮೊಟ್ಟೆ ಬೋಂಡ ಮತ್ತು ಎಗ್ ರೈಸ್, ಫ್ರೈಡ್ ರೈಸ್, ಚಿಕನ್ ರೈಸ್, ಚಿಕನ್ ಚಿಲ್ಲಿ, ಮತ್ತು ಪೆಪ್ಪರ್ ಡ್ರೈ, ಚಿಕನ್ ಪೆಪ್ಪರ್ ಡ್ರೈ, ಮತ್ತು ನೂಡಲ್ಸ್, ಚಿಕನ್ ನೂಡಲ್ಸು ಮತ್ತು ಚಿಕನ್ ಗಿರ್ಮಿಟ್ ಮತ್ತು ಪನ್ನೀರ್ ಚಿಲ್ಲಿ, ಮಶ್ರೂಮ್ ಚಿಲ್ಲಿ, ಗೋಬಿ ಚಿಲ್ಲಿ, ಬೇಬಿ ಕಾರ್ನ್ ಚಿಲ್ಲಿ ಅದೆಲ್ಲ ಮಾಡ್ತಿದ್ದೇವೆ ಈಗ ನಾವು. ನೋಡಿದ್ರೆ ಕೇಳಿದ್ರಲ್ಲ, ತುಂಬ 10 ಹಲವು ಐಟಮ್ಗಳು ನಮ್ಮ ರಾಜೇಶ್ ಅವರ ಶಾಪಲ್ಲಿ ಸಿಗುತ್ತೆ ವೀಕ್ಷಕರೇ. ಹಾಗಾದರೆ ನೋಡುವ, ನಾವು ಕೂಡ ಕೆಲವು ಐಟಮನ್ನು ಟೇಸ್ಟ್ ಮಾಡಿ ನೋಡುವ ಹೆಂಗೆ ಆಗುತ್ತೆ ಅಂತ. ಓಕೆ ರಾಜೇಶ್ ಅವರೇ, ಮೊದಲಿಗೆ ನಮಗೆ ಎಂತಂದ್ರೆ ಹೇಳಿದೆ ಅಂತ ಗಿರ್ಮಿಟ್ ಅಲ್ಲ. ಓಕೆ, ಗಿರ್ಮಿಟ್ ಹೇಗೆ ಮಾಡ್ತೀರಂತ ನಮಗೆ ಸ್ವಲ್ಪ ರಾಜೇಶ್ ಅವರೇ. ಓಕೆ, ಈ ಗಿರ್ಮಿಟ್ ಎನ್ನುವ ಪದ ಹೇಗೆ ಬಂತು? ನಾವಂದ್ರೆ ತಿನ್ಲಿಕ್ಕೆ ಅಂದರೆ ನಮ್ದೆಲ್ಲ ಕೆಲವು ಡಿಶ್ ಇತ್ತಾಗ, ಆದರೆ ಒಬ್ಬರು ನಮ್ಮದು ಜೈಕರ್ ಅಂತ ಹೇಳುವವರು ಒಬ್ಬರಿದ್ರು, ಅವರು ಹೇಳಿದರು ನಾವೇನಾದರೂ ಒಂದು ಸ್ಪೆಷಲ್ ಮಾಡುವ ಅಂತೇಳಿ, ಸ್ಪೆಷಲ್ ಐಟಮ್ ಮಾಡುವ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ ಆಯ್ತು ಮಾಡುವ, ಎಂತ ಮಾಡುವ, ಒಂದು ಮೊಟ್ಟೆ ಕಟ್ ಮಾಡು ಅಂತ ಹೇಳಿದರು. ಮೊಟ್ಟೆ ಕಟ್ ಮಾಡಿದ್ದೆವು. ಮೊಟ್ಟೆ ಕಟ್ಟಿನ ಮಾಡಿದ ನಂತರ ಸ್ವಲ್ಪ ಟೊಮೆಟೊ ಹಾಕ್ಲಿಕ್ಕೆ ಹೇಳಿದರು ಅವರು. ಆಯ್ತು ಅಂತ ಹೇಳಿದೆವು, ಟೊಮೆಟೊ ಹಾಕಿದೆವು. ಟೊಮೆಟೊ ಹಾಕಿದ ನಂತರ ಅದಕ್ಕೆಲ್ಲ ಖಾರ, ಸ್ವಲ್ಪ ಗರಂ ಮಸಾಲೆ, ಅದರ ಮೇಲೆ ಮತ್ತು ಪೆಪ್ಪರ್, ಮೆಣಸಿನ ಹುಡಿ, ಗರಂ ಮಸಾಲೆ, ಉಪ್ಪು ಅದನ್ನು ಹಾಕಿದೆವು. ಹಾಕಿದ ನಂತರ ಮಸಾಲ ಕಡಲೆ ನಾವೇ ಮಾಡೋದು, ಇಲ್ಲಿ ಅಂಗಡಿಯಲ್ಲೇ ಮಾಡೋದು, ನಾವೇ ಮಾಡೋದು. ಹೌದು, ಅದನ್ನು ಹಾಕುವ ಅಂತೇಳಿ ಹಾಕಿದೆವು ನಾವು. ಹಾಕಿದ್ದಾದ ನಂತರ ಮತ್ತು ಚಪ್ಪಲಿ ನೀರುಳ್ಳಿ, ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು ಅದು ಮಿಕ್ಸ್ ಮಾಡಿ ರೆಡಿ ಮಾಡಿ ಅದನ್ನು ಹಾಕಿದೆ. ಮತ್ತು ಕೊತ್ತಂಬರಿ ಸೊಪ್ಪು ಇದು ಫೈನಲ್ ಲಾಸ್ಟಿಗೆ ಎಲ್ಲ ಆದ್ಮೇಲೆ ಕೊತ್ತಂಬರಿ ಸೊಪ್ಪು ಮಾಡಿ ಮತ್ತೆ ಪ್ಲೇಟಲ್ಲಿ ಸ್ಪೂನ್ ಹಾಕಿ ಕೊಡೋದು. ವೀಕ್ಷಕರೇ ನೋಡಿ, ರಾಜೇಶ್ ಅವರ ಗಿರ್ಮಿಟ್ ರೆಡಿ ಆಯಿತು ನೋಡಿ, ಸೂಪರ್ ಆಗಿದೆ. ಕಡಲೆ, ಚಕ್ಕೆ ಎಲ್ಲ ಮಿಕ್ಸ್ ಮಾಡಿ ಮೊಟ್ಟೆ ಎಲ್ಲ ಇದೆ. ಅಲ್ಲಿ ನೋಡುವ, ನಾವು ಸ್ವಲ್ಪ ಟೇಸ್ಟ್ ಮಾಡುವ ಹೆಂಗಿದೆ ಅಂತ. ಓಕೆ ವೀಕ್ಷಕರೇ, ಗಿರ್ಮಿಟ್ ಅನ್ನೋ ಹೆಸರಿಗೆ ನಮ್ಮೂರಲ್ಲೆಲ್ಲ ಏನೇನೋ ಅರ್ಥ ಇದೆ, ಆದರೆ ಇವರಿಟ್ಟದ್ದು ಈ ಒಂದು ಸ್ಪೆಷಲ್ ಐಟಮ್ಗೆ. ಓಕೆನಾ? ಓಕೆ, ಇದನ್ನು ಸ್ವಲ್ಪ ಟೇಸ್ಟ್ ಮಾಡಿ ನೋಡುವ ಹೆಂಗೆ ನಮ್ಗೆ ಕೂಡ ಗಿರ್ಮಿಟ್ ಆಗುತ್ತಾ ಅಲ್ಲ ನಾವು ಕರೆಕ್ಟಾಗಿ ಇಡ್ತೇವೆ ಅಂತ. ಜಸ್ಟ್ ಮಿನಿಟ್.
ನೀವು ಮಾಡಿದ ಗಿರ್ಮಿಟ್ ಸೂಪರ್ ಸಖತ್ತಾಗಿತ್ತು. ಓಕೆ, ಈ ಗಿರ್ಮಿಟ್ ಕೇಳಿ ಈ ಕೆಲವರು ಬರ್ತಾರೆ ನಿಮ್ಮ ಶಾಪ್ಗೆಲ್ಲ, ಎಂತ ಮಾರೆ ಹೆಸರು ಎಂತ ಗಲೀಜಾಗಿದೆ ಹಾಗೆ ಅಂತ ಯಾರಾದ್ರೂ ಹೇಳಿದ್ರೆ ಇದನ್ನ ತಿಂದು ನಮ್ಗೆ ತಲೆ ತಿರ್ತದ ಅಂತೆಲ್ಲ ಕೇಳ್ತಾರೆ. ತುಂಬ ಜನ ಕೇಳ್ತಾರೆ, ಗಮ್ಮತ್ತಿಗೋಸ್ಕರ ಕೇಳ್ತಾರೆ, ಹೀಗೆ ಕೇಳ್ತಾರೆ. ಆದ್ರೆ ಗಿರ್ಮಿಟ್ ಅಂದ್ರೆ ಕೆಲವರಿಗೆ ಎಂತಂದ್ರೆ ಹೆಸರು ಗೊತ್ತಿಲ್ಲ, ಇದೊಂದು ಇಟ್ಟಿದೆ ನಾವು ಗಿರ್ಮಿಟ್ ಅಂತೇಳಿ. ಈಗ ಅಂದ್ರೆ ಎಲ್ಲ ಇದ್ರಲ್ಲಿ ಮಿಕ್ಸ್ ಉಂಟಲ್ಲ, ಅದಕ್ಕೋಸ್ಕರ ಗಿರ್ಮಿಟ್ ಅಂತೇಳಿ ಹೆಸರು ಇಟ್ಟದ್ದು ನಾವು. ಎಲ್ಲ ಮಿಕ್ಸ್ ಮಾಡಿದ್ದಕ್ಕೆ ಗಿರ್ಮಿಟ್ ಅಂತ ಇಟ್ಟಿದೆ. ಹಾಗಾಗಿ ಎಲ್ರಿಗೂ ಖುಷಿಯಾಗಿದೆ ಇದನ್ನು ಮಾಡಿದ ನಂತರ, ಭಾರಿ ಖುಷಿ ಕೆಲವರಿಗೆ. ಗಿರ್ಮಿಟ್ ಕೊಡಿ ತುಂಬಾ ಹೋಗ್ತದೆ. ಗಿರ್ಮಿಟ್ ಪದ ಕೇಳಿ ನಿಮ್ಮನ್ನು ಎಲ್ಲಿಂದಲೋ ಇಲ್ಲಿವರೆಗೆ ಹುಡುಕಿಕೊಂಡು ಎಲ್ರು ಬರ್ತಾರೆ, ಹೌದಲ್ವಾ? ರಾಜಚಂದ್ರನ ಗಿರ್ಮಿಟ್ ಹೇಗಿದೆ ಒಮ್ಮೆ ತಿನ್ನುವ, ಅದರ ಸ್ವಲ್ಪ ಸವಿ ರುಚಿಯನ್ನು ಸವಿಯ ಅಂತ. ಓಕೆ, ಈ ಗಿರ್ಮಿಟ್ ತಿನ್ಲಿಕ್ಕೆ ಎಲ್ಲೆಲ್ಲಿಂದ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ ರಾಜಚಂದ್ರ? ನಮಗೆ ಬ್ರಹ್ಮವರದಿಂದ ಒಂದು ಪಾರ್ಟಿ ಬರ್ತಿತ್ತು, ಬ್ರಹ್ಮವರ ಅಲ್ಲಿಂದ, ಮತ್ತು ಅಂಬಾಕಿಲು, ಮತ್ತು ಈಚೆಯಿಂದ ಕಾಪಿಂದ ಬರ್ತಾರೆ, ಈಚೆ ಬೆಳ್ಳೆ ಆಚೆ ವಾಂದಿವೆ ಹೋಗುವವರೆಲ್ಲ ನಿಂತು ತಿಂದು ಹೋಗ್ತಾರೆ. ಮತ್ತು ಅದು ಕುಂದಾಪುರದ ಪಕ್ಕ ಒಬ್ರು ಬರ್ತಿದ್ರು, ಅವರದೊಂದು ಕುಂದಾಪುರದಿಂದ ಅವರು ಉಡುಪಿಗೆ ಬಂದ್ರೆ ನಮ್ಮಲ್ಲಿಗೆ ಬಂದು ತಿಂದು ಕೊಂಕಣಿಸ್ ಒಬ್ರು ಬರ್ತಿದ್ರು, ಅವರ ಫ್ಯಾಮಿಲಿ ಇಡೀ ಬರ್ತಿದ್ರು, ಬಂದು ತಿಂದು ಹೋಗ್ತಿದ್ರು ಗಿರ್ಮಿಟ್ ಎಲ್ಲ. ಹೌದು ವೀಕ್ಷಕರೇ, ಕೇಳಿದ್ರಲ್ಲ, ಕುಂದಾಪುರದಿಂದ ಇಲ್ಲಿ ಮ್ಯಾಂಗ್ಳೂರ್ ತನಕ, ಇಲ್ಲಿ ಮೂಡುಬೆಳ್ಳೆ ಅಂತ ಈ 3 ಪ್ರದೇಶಕ್ಕಿಂತಲೂ ಜನ ಇಲ್ಲಿಗೆ ರಾಜೇಶಣ್ಣನ ಗಿರ್ಮಿಟ್ ತಿನ್ನಲು ಬಂದು ಅದನ್ನು ತಿಂದೇ ಹೋಗ್ತಾರಂತ ರಾಜೇಶಣ್ಣ ಹೇಳ್ತಾರೆ. ನೋಡಿ ವೀಕ್ಷಕರೇ, ನೋಡಿ ಎಂತೆಂಥ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋದರೂ ಸಿಗದಂಥ ಟೇಸ್ಟ್ ನಮ್ಮ ಈ ರಾಜೇಶಣ್ಣನ ಫಾಸ್ಟ್ ಫುಡ್ ಸೆಂಟ್ರಲ್ಲಿ ಸಿಗುತ್ತೆ. ವೀಕ್ಷಕರೇ, ನೀವು ಕೂಡ ಒಮ್ಮೆ ಬಂದು ಈ ಗಿರ್ಮಿಟನ್ನು ತಿಂದು ಹೇಗೆ ಇದೆ ಹೇಗೆ ಆಗಿದೆ ಅಂತ ರಾಜೇಶ್ ಅವರ ಒಂದು ಕೈ ಚಳಕದಿಂದ ತಿಂದು ಹೋಗಿ. ಓಕೆ ರಾಜೇಶ್ ಅವರೇ, ಈಗ ನಾವು ಗಿರ್ಮಿಟ್ ತಿಂದ್ವಿ, ಸೂಪರ್ ಇತ್ತು. ನಿಮ್ಮ ಕೈಗುಣ ಅಂದರೆ ಕೈಗುಣ. ಓಕೆ, ಇನ್ನೊಂದು ಐಟಮ್ ನಮಗೆ ಏನಾದರೂ ತಿನ್ನುವಂಥ ಆಸೆ ಆಗ್ತಿದೆ, ನೀವೀಗ ನಮಗೆ ಏನು ಮಾಡಿಕೊಡ್ತೀರಾ? ನೂಡಲ್ಸ್ ಮಾಡೋಣ. ನೂಡಲ್ಸ್, ಓಕೆ. ಬರೆಯಲಿ ಅಣ್ಣ ನನ್ನ ಮಾರ್ಕರ್ ಇತ್ತು. ಚಿಕ್ಕದ ಅಂಗಡಿ ಇತ್ತು, ಒಂದು ಗೂಡಂಗಡಿಯಾಗಿ. ತಂದೆಯೊಟ್ಟಿಗೆ ನಾನು ತಂದೆಯೊಟ್ಟಿಗೆ ಇದ್ದು ಮತ್ತು ಲಾಸ್ಟಿಗೆ ಇಲ್ಲಿ ಡಯಾನದ ಹತ್ರ ಒಂದು ಅಂಗಡಿ ಹಾಕಿದೆ, ಚಿಕ್ಕದೊಂದು ಅಂಗಡಿ ಹಾಕಿದೆ, ಗೂಡಂಗಡಿ. ಅದರಲ್ಲಿ ಕೆಲವು ವರ್ಷದಿಂದ ಇದ್ದೆ. ಒಂದು 10 ವರ್ಷ ಅಂತ ಹೇಳಿ ಎಷ್ಟು ವರ್ಷ ಅಂದರೆ ಒಂದು 10-15 ವರ್ಷದಿಂದ ಇದ್ದೆ ನಾನು. 10-15 ವರ್ಷದಲ್ಲಿ ಅದರಲ್ಲಿದ್ದೆ. 15 ವರ್ಷದಿಂದ ಬರ್ತಿದ್ದೇವೆ. ಅದಾದ ನಂತರ ಇದು ಅಂಗಡಿ ತಗೊಂಡು. ನೀವು ಈ ಫಾಸ್ಟ್ ಫುಡ್ ಸೆಂಟರ್ ಹಾಕ್ಲಿಕ್ಕೆ ಕಾರಣ ಏನು ಹೇಳ್ತೀರಾ? ಯಾಕಂದ್ರೆ ನೀವೊಂದು ನೋಡುವಾಗ ನಿಮ್ಮನ್ನೊಂದು ಕಾಲೇಜ್ ಮಾಡಿರ್ಬೋದಾ, ಎಂತಾದ್ರೂ ನೀವೊಂದು ಕಲ್ತಿರ್ಬೋದು, ಬೇರೆ ಉದ್ಯೋಗ ಬಿಟ್ಟು ಈ ಉದ್ಯೋಗವನ್ನು ತಾವು ಯಾಕೆ ಆರಿಸ್ಕೊಂಡ್ರಿ? ಯಾಕಂದರೆ ನಾನು ತಂದೆ ಅಂಗಡಿಯಲ್ಲಿ ಇದ್ದೆಲ್ಲ, ತಂದೆ ಅಂಗಡಿಯಲ್ಲಿ ಇರುವಾಗ ನನಗೆ ಫ್ರೆಂಡ್ಶಿಪ್ ಎಲ್ಲ ತುಂಬ ಜನ ಇದ್ದರು. ಅವರೆಲ್ಲ ಹೇಳಿದರು, ನಂದು ಇಲ್ಲಿ ಮಾವ ಒಂದು ಅಂಗಡಿ ಮಾಡ್ಕೊಂಡಿದ್ರು, ಆ ಅಂಗಡಿ ಅವರು ಬಿಡ್ತೇನೆ ಅಂತ ಹೇಳಿದರು. ಅದಕ್ಕೋಸ್ಕರ ಕೆಲವರು ಹೇಳಿದ್ರು, ರಾಜೇಶನ್ ನೀನು ಮಾಡು, ನಿಮಗೆ ಒಳ್ಳೆ ಆಗ್ತದೆ, ಗ್ಯಾರಂಟಿ ಇದರಲ್ಲಿ ನಿಮಗೆ ಹಿಡಿತದೆ, ಒಳ್ಳೆ ಆಗ್ತದೆ ಅಂತ ಹೇಳಿದರು. ಅದಕ್ಕೋಸ್ಕರ ಆ ಚಿಕ್ಕ ಅಂಗಡಿಯನ್ನು ನಾನು ತಗೊಂಡು ವ್ಯಾಪಾರ ಸ್ಟಾರ್ಟ್ ಮಾಡಿದೆ. ಮತ್ತು ಅಲ್ಲಿ ನಮ್ಮದು ಎದುರುಗಡೆ ಎಲ್ಲ ವೈನ್ ಶಾಪ್ ಎಲ್ಲ ಉಂಟು. ಹಾಗಾಗಿ ಅವರಿಗೆ ಎಂತ ಬೇಕು ಆ ತಿಂಡಿಯನ್ನೇ ಮಾಡಿದ್ದೇವೆ ನಾವು. ತಿಂಡಿಯನ್ನೆಲ್ಲ ನಾವು ಮಾಡಿದೆವು. ಎಲ್ಲರಿಗೂ ಖುಷಿ ಆಯ್ತು ಲಾಸ್ಟಿಗೆ. ಹಾಗಾಗಿ ಈಗ ಈ ಮಟ್ಟದಲ್ಲಿ ಇದ್ದೇವೆ ನಾವು. ನೋಡಿದ್ರಲ್ಲ,
ಸಣ್ಣ ಒಂದು ಉದ್ಯಮದಲ್ಲಿ ಸ್ಟಾರ್ಟ್ ಮಾಡಿ ಈಗ ಬಲು ದೊಡ್ಡ ಒಂದು ಉದ್ಯಮವನ್ನು ಮಾಡ್ತಾ ಇದ್ದಾರೆ. ಓಕೆ, ಇನ್ನೂ ಕೂಡ ಅವ್ರ ಹತ್ರ ಮಾತಾಡಲಿಕ್ಕಿದೆ. ಓಕೆ ರಾಶಣ್ಣ, ನೀವು ತಂದೆಯವರು ಅಂತ ಹೇಳಿದ್ರ, ತಂದೆಯವರು ಈ ಒಂದು ನಿಮ್ಮದು ಫಾಸ್ಟ್ ಫುಡ್ ಮಾಡಲು ಅವ್ರ ಕಾರಣ. ಓಕೆ, ಅವರೀಗ ಎಲ್ಲಿದ್ದಾರೆ, ಎಂತ ಮಾಡ್ತಿದ್ದಾರೆ? ಅವರು ಈಗ ಬೀಡಿನ ಗುಡ್ಡೆಯಲ್ಲಿದ್ದಾರೆ. ಬೀಡಿನ ಗುಡ್ಡೆಯಲ್ಲಿ ಒಂದು ಅಂಗಡಿ ಹಾಕಿಕೊಂಡಿದ್ದಾರೆ. ಅವರದ್ದು 35 ವರ್ಷದಿಂದ ಅವರಿದ್ದರಲ್ಲೇ. ಅಲ್ಲಿ ಈಗ ಆಮ್ಲೆಟ್ ಮತ್ತು ಬ್ರೆಡ್ ಮಸಾಲ ಮತ್ತು ಎಗ್ ಬೋಂಡಾ ಮತ್ತು ಇದು ಬಜ್ಜಿ ಅದೆಲ್ಲ ಮಾಡ್ತಾರೆ. ಅವರು ಇವತ್ತಿಗೂ ಅವರದ್ದು ಕೆಲಸ ಮಾಡ್ತಿದ್ದಾರೆ. ಇದೆಲ್ಲ ಹೆಸರು ತುಳುವಲ್ಲಿ ಹೇಳಲಿಕ್ಕೆ ಸ್ವಲ್ಪ ಈಸಿ ಕಾಣುತ್ತೆ ನಿಮ್ಗೆ, ಸ್ವಲ್ಪ ಕನ್ನಡ. ಓಕೆ, ನೀವು ತುಳುವಲ್ಲೇ ಮಾತಾಡಿ. ಓಕೆ, ಅನ್ಕೊಡಿ. ಓಕೆ ಓಕೆ ರಾಶಣ್ಣ, ಇತ್ತೆ ಇರು ಇತ್ತೆ ಒಂದು ಪುರ ಮಲ್ತೊಂದುಲ್ಲಾರು ಇತ್ತೆ ಪಂಡರ್ ಕೆಲವು ಪಂಡರ್ ಒಂಜಿ 10-15 ಪುದರ್ ಪಂಡರ್ ದೇ ಪಂಡ ಕಸ್ಟಮರ್ ಬತ್ತಿ ಕೂಡ್ಲಿಕ್ಕೆ ಆತ್ ಪುದರ್ ಪನ್ಪರ ಅತ್ ರಾಶಣ್ಣ ಎಂಗಲೆ ಗಿರ್ಮಿಟ್ ಬೋರ್ಡು, ಎಂಗಲೆ ಆಮ್ಲೆಟ್ ಬೋರ್ಡು, ಎಂಗಲೆ ಫ್ರೈಡ್ ರೈಸ್ ಬೋರ್ಡು, ಎಂಗಲೆ ನೂಡಲ್ಸ್ ಬೋರ್ಡು, ಎಂಗಲೆ ಗೋಬಿ ಬೋರ್ಡು ಸಂಥಿಂಗ್ ಅಂಚೆ ಇರಲ್ಲ ಅಜ್ಜಿ ಅಂಚೆ ಪನ್ಪೆ ಪಂಡ ಪೂರ ಎಂಕ್ಲೆಗೆ ದಂಡ ಇತ್ತೆ ಪೂರ ಜನಕಲು ಪೂರ ಸಟ್ಟ ಆತಿರ್ ಅಂಚ ಅದು ದಾದ ಬಂಡ ಅಕುಲ್ ಬತ್ತದ ಫಸ್ಟ್ ಕವೇನ ಬನ್ಪೇರು ಎಂಕ್ಲೆ ಅವು ಬೋಡು ಒಂದು ಬೋಡು ಅಂಚ ಹೊಸತು ಏರಂಡ ಬತ್ತನ ನನ್ನ ಎಂಕನ ಮೆನು ಉಂಡು ಮುಲ್ಪ ಮೆನು ತೂವರೆ ಪನ್ಪ ಉಂಡು ಅವೆಂತು ವರ ಅನ್ಪ ಅವೆಂತೂದು ಪನ್ಪೇರು ಅಕುಲು. ವೀಕ್ಷಕರೇ, ತೂರತ 10-15 25 ಫುಡ್ ಮಲ್ಪನ ಕೆಪಾಸಿಟಿ ನಮ್ಮ ರಾಜೇಶ್ ಅನ್ನಗುಣ ತುಕ ಮುಲ್ಪ ಏರು ಮಾತ ಉಲ್ಲೇರು ಕೇನ್ಗ ಅರ್ನ ಬಾಯಿಡಿ ಕೇನ್ಗ ದುಮ್ ಏರಿತ್ತೇರು ಇತ್ತೆ ಏರು ಮಾತ ಉಲ್ಲೇರು ಬಂದು ಅರ್ನ ಬಾಯಿಡಿ ಕೇನ್ಗ. ಓಕೆ ರಾಶಣ್ಣ, ಇತ್ತೆ ಮುಲ್ಪ ಇರ್ನೊಟ್ಟು ಏರು ಮಾತ ಉಲ್ಲೇರು ನಿಮಗೆ ಒಟ್ಟಾದ ಮೂಲೆ ಮೂಲು ಪಂಡ ಒಂಜಿ ಎನ್ನ ಮೆಗ್ಗೆ ವೆಪ್ಪೇರು ಎನ್ನ ಮೆಗ್ಗೆ ಬೊಕ ಎನ್ನ ಮೇರೆ ಕಸಿನ್ ಬ್ರದರ್ ಬೊಕೊಂಜಿ ಕುಡೂರಿಲ್ಲ ಕಸಿನ್ ಬ್ರದರ್ ಎನ್ನ ಉಲ್ಲೇರು ಬೊಕೊಂಜಿ ಎನ್ನ ಮಾಮನ ಮಗೆ ಪೂರ ಎಂಕುಲೆ ಅವಲ ಒಂಜಿ ಹೆಮ್ಮೆದ ವಿಷಯ. ಪೂರ ಆರ್ ಎರೆಲ್ಲ ಪಿದೆ ದಕ್ಕಲು ಬೊರ್ಚಿಗೆ ಅರೆಗ್ ಅರ್ನ ಕುಟುಂಬದಗಲೆ ಇತ್ತಂಡ ಯಾನೊಂಜಿ ಈನತ್ ಉಂದಿತ್ತೆ ಒಂಜಿ ಈತ ಮಲ್ಲ ಮಲ್ದಿರು ನನ್ನ ನೆಟ್ಟಿಡ್ದು ಮಲ್ಲ ಮಲ್ಪೇರು ಬಂದು ಅರ್ನ ಒಂಜಿ ಮನಸ್ಸಿದ ಆಸೆ ಉಂಟು. ಅದೇ ಇರಲ್ಲ ಉಡುಪಿಗೆ ನನ್ನ ಮಣಿಪಾಲಕ್ಕೆ ಪೋಪಿನ ಅಂದಾಜಿ ಚದಲಜ್ಜಿ ಮೂಲಿತೆ ಒಂಜಿ ಉಂಡು ಇತ್ತೆ ಸೈಡ್ ಒಂಜಿ ಗೆದೊಂದ ಕುಡೊಂಜಿ ಸೈಡ್ ಒಂಜಿ ಮಲ್ತಂದಿಲ್ಲ ಆಯ್ತು ಆಪೇಲ್ಡ್ ಐಟ್ ಏನ ಸ್ಪೆಷಲ್ ಉಂಟು ಐಟ್ ಗೀ ರೈಸ್ ಕಬಾಬು ಬೊಕ ಪರೋಟ ಚಪಾತಿ ಬೊಕ ಒಂದೇ ಐಟಮ್ ಪೋದು ಅಲ್ಲು ಕೊರ್ಪ ಅಲ್ಲು ಕುಲ್ದು ತಿನ್ರೆಗ್ ಫ್ಯಾಮಿಲಿ ಗಿರಾಕಿ ಪೂರ ಬರ್ಪುಣಿತೆ ಅಂತಂತ ಆಕಲೆಗೆ ಅಲ್ಲು ಕುಲ್ಲು ಲೆಕ್ಕ ಮಲ್ದ ಈ ಒಂಜಿ ಫ್ಯಾಮಿಲಿ ಈ ಲೇಡೀಸ್ ಪೂರ ಈ ಕೆಲವರು ನೆಕ್ಕಿತ್ತು ಮನ್ಪಿನಿ ಇನ್ನು ಉಡುಪಿ ಪೂರ ಪೋಯಡ ಈ ಲೇಡೀಸ್ ಪೂರ ಬತ್ತದ ಅಕಲೆಗೆ ಒಂಚೂರು ಈ ಒಂಜಿ ಪ್ಲೇಸ್ ಕುಲ್ಲಿಯರ ಚೂರು ಬಂಗ ಅದೇ ಐಕೀರ್ ಸಪರೇಟ್ ಆದ್ ಮಲ್ದಾರ್ ಈ ಒಂಜಿ ಫ್ಯಾಮಿಲಿ ಕುಲ್ಲು ನೆಕ್ಕ ಅಂಚ ದಲ್ಲ ಎಸಿ ಪೂರ ದಲ್ಲ ಬಾರ್ದ ಫ್ಯಾನೆ ಅಂಚಾಪುರ ಮಲ್ದ ನನ್ನ ತೋಡು ಕ್ರಮೇಣ ದಾದ ತೋಡು ದೇವೇರ್ ನಡಪುಡಿ ಎರಡ ಎಂಚೆತ್ತ ನಮ್ಮ ದಾವೆ ಪಂಡರಿ ದುಂಬುಡು 35 ವರ್ಷ 20 ವರ್ಷ ಆಂಡು ಪಂಡರ್ ಎಲ್ಲೆಡು ಸ್ಟಾರ್ಟ್ ಮಲ್ತದ ಇತ್ತೆ ಇದೇ ಮುಟ್ಟ ಒಂಜಿ ಪೊಸಿಷನ್ ಬೈದಾರ ನನ್ನ ತೂಕ ದೇವೇರ್ ನನರ್ಲ ಮಿತ್ ಮಲ್ಲ ಐಟಮ್ ಇರೆ ಕುರುವೇರ್ ಅದೇ. ಓಕೆ ರಾಕ್ಷಣ್ಣ, ಪೂರ ಮಲ್ತಾರ ಬಾರಿ ಖುಷಿ ಆಯ್ತು. ಅಂಚಿನ ಇರ್ನ ಫ್ಯಾಮಿಲಿದ ಬಗ್ಗೆ ಒಂಜಿ ರಡ್ಡು ಪಾತ್ರ ಮದುವೆ ಆತನ ತೂವನಗಿರ ಮದುವೆ ಆ ಒಂದು ಲೆಕ್ಕ ತೋಜು ನಿಂಗೆ ಅಂದದೆ ಅಂದ ಮದ್ಮೆ ಅದು ರಡ್ಡು ಜೋಕುಲುಂಡು ಒಂಜಿ ಆಡು ಒಂಜಿ ಪುಂಡು ಅಪ್ಪಂಡ ಈ ಒಂಜಿ ಫುಡ್ ಸೆಕ್ಷನ್ಗೆ ಅಕಲೆಲ್ಲ ಫುಲ್ ಸಪೋರ್ಟ್ ಉಂಟು ಫುಲ್ ಸಪೋರ್ಟ್ ಉಂಟು. ಇರ ಅವು ಒಂಜಿ ಅಲ್ಪ ಏನಾರು ಮಲ್ತೊಂತಾರೆ ಒಂಜಿ ಎಲ್ಲಿ ಪೂರ ಚಟ್ಟಂಬಡೆ ಅದೇಗ ಅದೇ ಎಲ್ಲೇ ಮಲ್ಪುರಿ ಮಲ್ಲ ಮಲ್ಪ ಆತು ಮಲ್ಲದ ಆಗಿ ಪಂಡ ಆತು ಕಿಂಜ ಮಲ್ಪಂದ ಆಗಿ ಪಂಡ ಅವು ಟೇಸ್ಟ್ ಇಪ್ಪುಂಡು ಅವು ಕಿಂಜ ಮಲ್ತಿನ ಆತು ಪೂರ ಎಡ್ಡೆ ರೋಸ್ಟ್ ಆದ ಲೈಕ್ ಕರ್ಕೂರು ತಿನ್ರೆ ಪೂರ ಕ್ರಿಸ್ಪಿ ಆದ ಇಪ್ಪುಂಡು ಐಕೋಸ್ಕರ ಅವು ಕಿಂಜ ಮಲ್ಪ ಸರಿ ಯಾನೊಂಜಿ ಕೇನ್ವೆ ಇತ್ತ ಬಾಕಿದ ದಿಕ್ಕಡು ಪೂರ ಒಂಜಿ ಇತ್ತಿತ್ತು ಮಲ್ಲ ಚಟ್ಟಂಬಡೆ ದಿಕ್ಕು ಅವು ರಾಜೇಶ್ವರನ ಚಟ್ಟಂಬಡೆ ₹1 ಕಾಯಿನ್ ದತ್ತ ಮಲ್ಲ ಉಂಡುಗೆ ಅವಂದ ಬಾತಿನ ಕೆಲವರು ಪನ್ಪೇರು ಅಂಡ್ ಐತ ಟೇಸ್ಟ್ ಐಟಿ ಪೂಜಿ ಮಲ್ಲ ಐಟಿ ಪೂಜಿ ಅದೇ ಅವೊಂಜಿ ಏಪಗ್ಲ ಗ್ಯಾರಂಟಿ ಅವರ್ತುಗ ಇರ್ನ ಚಟ್ಟಂಬಡೆ ಚೂರು ಏನು ಟೇಸ್ಟ್ ಮಲ್ತದ ಎಸ್ ಒಂದು ಚಟ್ಟಂಬಡೆ ಐಗೊಂದ ನೀರುಳ್ಳಿ ಕೊತ್ತಂಬರಿ ಕಾಯಿ ಮುಂಚಿ ಪೂರ ಪಾಡ್ದು ಕೊರ್ಪಾಂಗುಲು ಐತೊಟ್ಟಿಗೆ ತಿಂದು ವರ ತೂಲೆ ಎಂಚಿ ಆಪುಣ ತುಲೆ ಒಟ್ಟು ಮಲ್ತು ತಿನ್ರೆ ಒಟ್ಟು ಮಲ್ತು ತಿನ್ನೋಲಿ ಅಂಚಲ ತಿನ್ನೋಲಿ ಆಯ್ತಾ ಟೇಸ್ಟ್ ತುಲೆ ಎಂಚ ಕ್ರಿಸ್ಪಿ ಆದಂಡದೆ ಉಪ್ಪ ಐಕೆ ಅಪ್ಪಣ ಇದು ಎಲ್ಲೇ ಮಲ್ಪನ ಉದ್ದೇಶನೇ ಟೇಸ್ಟ್ ರಾಜೇಶ್ವರನ ಚಟ್ಟಂಬಡೆದ ಟೇಸ್ಟ್. ವೀಕ್ಷಕರೇ, ನಮ್ಮ ಇತ್ತ ತುಯ್ಯ ರಾಶಣ್ಣನ ಆ ಚಟ್ಟಂಬಡೆ ಆವಡು ಆ ಗಿರ್ಮಿಟ್ ಆವಡು ತುಲೆ ನಮ್ಮ ಬ್ಯಾಂಗ್ಳೂರು ಬತ್ತಿ ಪೊರೆವು ಅಂಚೆ ಬಾಂಬೆಗೆ ಪೋದಿ ಪೊರೆವು ಅವ್ರು ಮಾತ್ರ ನಮ್ಮ ತಿನ್ಪ ಅಂಚೆ ನೀ ಉಡುಪಿಡ್ಲ ಅಂಚೆ ಮಲ್ಲ ಮಲ್ಲ ಹೋಟೆಲ್ ಪೋಪ ಅವ್ರು ತಿನ್ಪ ಆಂಡ ನಂಗೆ ಬಂಜರ ಆಪುಜಿ ಆಂಡ ಆಯ್ತು ಒಂದು ಟೇಸ್ಟೇ ಬ್ಯಾತೆ ಪೋನ್ ಆಂಡ ತುಲೆ ನಮ್ಮ ಈ ಎಲ್ಲೆಲ್ಲಿ ಹೋಟೆಲ್
ಇಲ್ಲೆಲ್ಲ ಇಂಚಿನ ಕ್ಯಾಂಟೀನ್ ಈ ಫಾಸ್ಟ್ ಫುಡ್ ಸೆಂಟರ್ ಬತ್ತದ ನಮ್ಮ ತಿಂಡಿ ಉಂಡದೆ ಆಯ್ತು ಒಂಜಿ ಆ ಮಜನೆ ಬೇತೆ ಇದು ರಾಷ್ಟ್ರನೇ ಬಂದಿತ್ತೀರು ಏನೊಂಜಿ 15 ವರ್ಷ 20 ವರ್ಷ ಎನ್ನ ಅಮ್ಮೆರ್ಲ ಒಂದೇ ಫೀಲ್ಡ್ ಇತ್ತೇರು ಈ ಫುಡ್ ಸೆಂಟರ್ ಇತ್ತೇರು ಆ ಅರೆಂತೂದೇ ಯಾನು ನೆನು ಕಲ್ತೆ ಬಂದು ಮತ್ತೆ ಅದರ ರಾಶನ ಎಸ್ ನೆಕ್ಸ್ಟ್ ಇರ್ನ ಜೋಕುಲು ಜೋಕುಲು ರಡ್ಡು ಜೋಕುಲು ಬಂಡಾರ ಆರ್ತಿಗೊಂದು ಕೀರ್ತಿಗೊಂಡು ಅದೇ ಅక్కడ ಏನು ಮಾಡ್ತಾರೆ ಅಕ್ಕಳು ಒರಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಒರಿ LKG ಇಲ್ಲದಕ್ಕೆಲ್ಲ ಫುಲ್ ಸಪೋರ್ಟ್ ಉಂಟು ಉಂಟು ಅవి ಪಂಡಿರತ್ತೆ ಎಕಡರ ಪಂಡಿರಾರ ಎಂಕಲ ಫ್ಯಾಮಿಲಿ ಪೂರಕಲ್ಲ ಎಂಕಲ್ ಫ್ಯಾಮಿಲಿ ಅದೇ ಮೂಲು ಬೆನ್ಪುನು ಬಂದು ಓಕೆ ರಾಶನ್ನ ಈರ್ ಮೂಲಂಜಿ ಈ ಕೆಲವರು ಇತ್ತ ಗಮ್ಮತ್ತಾಗಲು ಬರ್ಪೇರು ಈ ರಾಕಲೊಟ್ಟ ಇಂಚು ಗಮ್ಮತ್ತಾದ ಪಾತ್ರ ದಾಲಿ ಒಂಜಿ ಕಾಮಿಡಿ ಉಂಡ ಐತೆ ಅದೇ ಬತ್ತಿ ತಗೊಂಡು ಕೆಲವು ಡುಪ್ಪುನ್ಗೆ ಈ ಫಾಸ್ಟ್ ಪನ್ಪಿನ್ ಅತ್ತಂದು ಕೆಲವು ಈ ಒಂಜಿ ಅಂಚ ಈ ಆಮ್ಲೆಟ್ ಅವಡು ಅವು ಅವಡು ಈ ದೋಸೆ ಅವಡು ಮಸಾಲೆ ದೋಸೆ ಅವು ದೋಸೆ ಒಂದು ದೋಸೆ ಇದು ಎಂಕಲಾತೆ ಹೋಟೆಲ್ ಪೋನಾಗ ರಪ್ಪ ಫಾಸ್ಟ್ ಮೆನು ಕೊರ್ಪೇರು ಅಂಚಿನದಲ್ಲ ಅಂಚಿದಲ್ಲ ಸ್ಪೆಷಾಲಿಟಿ ಉಂಟದಲ್ಲ ಫಾಸ್ಟ್ ಮೆನುತ ಫಾಸ್ಟ್ ಮೆನು ಬಂಡ ಒಂದೇ ಇದನ್ನ ಒಂದು ಗಿರ್ಮಿಟ್ ಅವು ತುಂಬ ಸ್ಪೀಡ್ ಆಗ್ಬೋದು ಅಂಚತ್ತೆ ಹಂಗೇನೆ ಇದು ಐತ ಪುದರ್ ಈ ಪುದರ್ ಕೇಳಿದ್ರೆ ನಮ್ಮ ಹೋಟೆಲ್ ಪೋಯಿನಾಡ ಫಾಸ್ಟ್ ಒನ್ ಪೇರ್ತಲೆ ಅಂಬಡೆ ಕೋಳಿ ಬಜೆ ಸೀರ ಅವು ಒಂದು ಅಂಚ ಅಂಚಿ ಇರ್ದ ಜನಕುಲಿಗೆ ಮೂಲ ಫಾಸ್ಟ್ ಒನ್ ಪರ ಅವ್ರು ಪನ್ ಪರ ರೈಸ್ ನೂಡಲ್ಸ್ ಗೋಬಿ ಫ್ರೈಡ್ ರೈಸ್ ಬೊಕ ಚಿಕನ್ ಚಿಲ್ಲಿ ಬ್ರೆಡ್ ಮಸಾಲ ಆಮ್ಲೆಟ್ ಗಿರ್ಮಿಟ್ ಚಟ್ಟಮಡೆ ಎಗ್ ಬೋಂಡ ಅಂಚೆ ಬರ ಪಂತ ಬರಪ್ಪ ವೀಕ್ಷಕರೇ ತುಯರತ ಅಪಂಡ ನಮ್ಮ ಈತ್ ಬರ್ತು ನಮ್ಮ ರಾಶನ್ ನಡೆ ಭತ್ತ ಕೆಲವು ಐಟಮ್ ತಿಂಡ ಓಕೆ ರಾಶನ್ನ ನನ್ನ ಎಂಕಲ ಈ ಸ್ಪಂದನ ಚಾನೆಲ್ಡ್ ಒಂದು ಪ್ರಸಾರ ಆ ಬೊಕ್ಕ ಉನೆಂತೂದು ಇಡೆ ಖಂಡಿತ ಬರ್ಪೇರಿ ಏರಾಣ್ಲ ಅತೆ ಓಕೆ ಆ ವೀಕ್ಷಕರಿಗೆ ಐತೆ ಪನ್ಪೇರು ಬರ್ತದೆ ರಾಶನ್ನ ಎಂಕಲ್ ಸ್ಪಂದನ ಟಿವಿ ತುಯ್ಯೇ ಇರ್ನ ಪ್ರೋಗ್ರಾಮ್ ಬಾರಿ ಶೋಕ ಆತನಿ ಇರ್ ತಿಂಡಿ ಪೂರ ಅವು ಮಲ್ದರ್ಗೆ ಗಿರ್ಮಿಟ್ ಮಲ್ದರ್ಗೆ ಅವು ಮಲ್ದರ್ಗೆ ಒಂದು ಮಲ್ದರ್ಗೆ ಪೂರಾ ಬಾರಿ ಶೋಕ ಆತನ ಮನ್ ಅಂಜದ ಅಗಲಿ ಆ ಸ್ಪಂದನ ಚಾನೆಲ್ ಪಂದ್ ಬತ್ತಿನ ಕಲಿಗೆ ಒಂಜಿ ಕಬಾಬ್ ಅಂಡ್ಲ ಫ್ರೀ ಕೊರ್ಪಾರ ಗ್ಯಾರಂಟಿ ಕೊರ್ಪೆ ಗ್ಯಾರಂಟಿ ಅಕ್ಕಲು ಬತ್ತಿನ ನನಗೆ ಕೊರ್ಪೇನೆ ಏರು ನಮ್ಮ ಸ್ಪಂದನ ಚಾನಲ್ ಅಕ್ಕಲು ನಿಗುಲು ಇತ್ತೆ ಒಂದು ಮಲ್ತಿನ ನಿಗುಲು ಯಾಂದಲ್ಲ ಪಂತಿನ ಅದು ನಿಕುಲಾದ ಬತ್ತು ಮಲ್ದಿನಿ ಅಂಚ ಅದು ನಿಕುಲು ಬತ್ತನ ಯಾಪಲ್ಲ ದಾಲ ತಿಂದಿಲ್ಲ ಬೋಲಿ ದಾಲ ತಿಂದೆ ಎಸ್ ವೀಕ್ಷಕರೇ ಉಂತುಲೆ ಅರ್ನ ಮನಸ್ಸು ಮೈದಾನ ಸ್ಪಂದನ ಚಾನೆಲ್ ಪಂದ್ ಬತ್ತಂಡ ಆಕಲ್ಲ ಪುದ್ರ ಪಣಸು ಎಂಗಲ್ ಪ್ರೋಗ್ರಾಮ್ ತೂತ ಬಂದ್ ಆರು ಒಂಜಿ ಕಬಾಬತ್ ಒಂಜಿ ಪ್ಲೇಟ್ಲ ನಂಗೆ ಫ್ರೀ ಅದು ಕೊರ್ಪೆ ಮಂಡಿರ ಅವು ಅರ್ನ ಮನಸ್ಸು ಓಕೆ ರಾಶನ್ನ ಈತ ಬರ್ತು ಎಂಗಲೆ ಕೆಲವು ಐಟಮ್ ತಿನ್ಪಾಯರ್ ಮಸ್ತ್ ಖುಷಿ ಅಂಡ್ ಅಂಚಿನ ನನ್ನ ಇರ್ನ ಬಿಸ್ನೆಸ್ ಮಸ್ತ್ ಇಂಪ್ರೂವ್ಡ್ ಆ ದೇವರ ದಯವಿಟ್ಟು ನನ್ನಲ್ಲ ಇರು ಒಂಜಿ ದುಂಬು ಎಲ್ಲಿ ಅಂಗಡಿ ಇರ್ತಾರೆ ಇನಿಚೂರು ಮಲ್ಲ ಅಂಗಡಿ ಬೈದರು ನನ್ನ ದುಂಬುಗು ನೆಟ್ಟಿರೋದಲ್ಲ ಮಲ್ಲ ಅಂಗಡಿ ಬೋದು ರಾಜೇಶ್ ಫಾಸ್ಟ್ ಫುಡ್ ನಮ್ಮ ಈ ಊರ್ದ ಹತ್ತದ ಈ ದೇಶದ ನಾಲೊರ್ಮೆಲ್ಲ ಗೊತ್ತಾಗೋಡು ಓಕೆ ರಾಶನ್ನ ಮಸ್ತ್ ಖುಷಿ ಆ್ಯಂಡ್ ಭಾರಿ ಶೋಕುಡು ಪಾತೇರಿಯರು ಎಂಗಲ್ಲಿ ಕೆಲವು ಐಟಮ್ಲ ತಿನ್ಪಾಯರು ಬಂಜಿ ಜಿಂಜರ್ ಆ್ಯಂಡ್ ಅಂಚದ ಎಂಗಲ್ಲಿ ಸ್ಪಂದನ ಚಾನೆಲ್ ಹಿಡ್ದು ಎಲ್ಲೇ ಒಂಜಿ ಮೊಮೆಂಟು ಏರಿ ವೀಕ್ಷಕರೇ ಇತ್ತು ನಮ್ಮ ರಾಶಿಯರ್ನ ಶಾಪು ಬತ್ತ ಕೆಲವು ಐಟಮ್ ತಿಂಡ ಭಾರಿ ಶೋಕ ಆತನ ಅಂಚೆ ಇಡೆ ಜನಕುಲು ಬರ್ಪೇರು ಪೋಪೇರು ಬರ್ಪೇರು ಪೋಪೇರು ಮಸ್ತನ ಬರ್ಪೇರು ಅದು ತಿನ್ಪೇರು ಪೋಪೇರು ಕೆಲವು ಜೋಕುಲ್ಲ ಬರ್ಪ ಕೆಲವು ಮಲ್ಲಕಲ ಬರ್ಪೇರು ತುಕ ಇತ್ತೊಂದು ಜನ ನಮ್ಮೊಟ್ಟು ಉಲ್ಲೇರು ಅರ್ಡನಿಕೇನ್ಗ ರಾಜೇಶ್ವರನ ಫುಡ್ ಎಂಚೆ ಹಾಕೊಂಡು ಆರೋಜು ಏತ ಸಮಯ ಮುಂಚೆ ಬರೋದಿಲ್ಲ ಬಂದು ಅರ್ನ ಬಾಯಿಗೆ ರಾಜೇಶ್ವರನ ಫುಡ್ ಬಗ್ಗೆ ಕೇನ್ಗ ಓಕೆ ಅಣ್ಣ ನಮಸ್ತೆ ನಮಸ್ತೆ ಇರ್ನ ಪುದರ್ ಮಂಜುನಾಥ್ ಓಕೆ ಈರ್ ರಾಶಿಯರ್ ನಾಡಿಗೆ ಬತ್ತಿತ್ತೆ ಕುಲಂದರ್ ಇರ್ಬೇಕ ಇರ್ನ ಮಗಲ್ ಮಗಲ್ ಅದೇ ಓಕೆ ಮತ್ತೆ ಬರೋದ ಎಂಚ ರಾಜೇಶ್ವರನ ಫುಡ್ ಫುಲ್ಲು ಕಮ್ಮಿಡ್ಲು ಒಂಜಿ 2-3 ವರ್ಷ ಇಂಚು ಬರೋದಿಲ್ಲ ಓಕೆ ದುಂಬು ಮೇರ್ನ ಅಲ್ಪ ಎದುರುಡು ಒಂಜಿ ಶಾಪ್ ಇತ್ತು ಮುಲ್ಪ ಅಂತ ಡೆವಲಪ್ ಮಲ್ದೇರು ದುಂಬು ಖಾಲಿ ಸೌತ್ ಇಂಡಿಯನ್ ಮಾತ್ರ ಇತ್ತು ನಿತ್ಯ ಚೈನೀಸ್ ಫಾರ್ ಆ್ಯಡ್ ಮಲ್ದೇರು ಮಸ್ತ್ ಲಾಯ್ಕ್ ಉಂಡು ಬೊಕ ರೀಸನಬಲ್ ಇರು ರೇಟ್ಲ ನಾರ್ಮಲ್ ಇಂದು ಹೋಟೆಲ್ ಪೋದಿರ್ ಕಬಾಬ್ಗೆ ತೊಂಡಾರ ಒಂಜಿ 120-180 ರುಪೀಸ್ ಒಂಜಿ ಆಜಿ ಪೀಸ್ ಕೊರ್ಪೇರು ಇರು 180 ರುಪೀಸ್ ಮುಲ್ 12 ಪೀಸ್ ಕಬಾಬ್ ಕೊನೊಲಿ ಕೇಂದ್ರದ 180 ರುಪೀಸ್ ಇರೆ ಕಬಾಬ್ ಪ್ರೈಸ್
ತುಲೆ ಕಬಾಬು ನಮ್ಮ ಮಲ್ಲ ಹೋಟೆಲ್ ಬೋಪ ಬೇತಗೂಡಿ ಒಡೆ ದಿಕ್ಕು ಪೋಯ್ಡ್ಲು ನಿಗಲೆ ಕಬಾಬು ಆತು ಕೊರ್ಪು ಜೇರಿಗೆ ರಾಜೇಶ್ವರ್ನ ಆ ರಾಜೇಶ್ವರ್ ಮಲ್ದಿನ ಕಬಾಬು ನಂಗೆ ಏತು ಬೋಳ್ನ ಕೊರ್ಪೇರಿಗೆ ಮಸ್ತ್ ಕೊರ್ಪೇರಿಗೆ ಬಂದು ಜನ ಪನಂದುಲ್ಲೇರು ನಮ್ಮ ಓಕೆ ಇರ್ನ ಇತ್ತ ಮಗಲಲ್ಲೇ ಸಂಬೈದಾರೆ ಮಗಲಿಗೆ ಎಂಚ ಮಗಲ್ ಎಂಕ್ಲು ಆ್ಯಕ್ಚುಲಿ ಚೈನೀಸ್ ಫುಡ್ಡು ಅವಾಯ್ಡ್ ಮಲ್ಪ ಈ ನೂಡಲ್ಸ್ ಉಪ್ಪಾಡು ನೆನ್ಪುರ ಪಂಡ ಆತೊಂಜಿ ಎಡ್ಡೆತ್ತಂದು ಬಟ್ ಮುಲ್ಪ ಮಕ್ಕಳು ನಮ್ಮನ್ನ ಫ್ರೆಂಡ್ ಡೆ ಮಲ್ಪೇರತ್ತೆ ಈ ನಿನ್ನ ಪಾಡ್ವೇರು ಇನ್ನ ಮಲ್ಪೇರು ಪೂರ ತೂವಲಿ ಓಪನ್ ಕಿಚನ್ ಅವ್ರ ಪೋದು ಒಂತ ಕಾನ್ಫಿಡೆನ್ಸ್ ಜಾಸ್ತಿ ಇಪ್ಪು ಇರು ಕ್ಲೋಸ್ ಕಿಚನ್ ಇನ್ನ ಮಲ್ಪೇರ ಗೊತ್ತುಜಿ ಬಿಹೈಂಡ್ ಈನ ಬೊಡ್ಡ ಪಾಡ್ರೆ ಅವು ಸೊ ಈ ಮಕ್ಕಳು ಫ್ರೆಶ್ಶೇ ಇಪ್ಪುಂಡು ಆಲ್ಮೋಸ್ಟ್ ಬಟ್ ರೀಸನಬಲ್ ರೇಟ್ಲ ಕ್ವಾಲಿಟಿ ಎಡ್ಡೆ ಅಂತ ವೀಕ್ಷಕರೇ ಅಪಂಡ ರಾಜೇಶ್ವರ್ನ ಆ ಒಂಜಿ ಫ್ರೆಶ್ ಐಟಮ್ ನಮ್ಮ ಕಣ್ಣ ಎದುರುಡೆ ಮಲ್ಪೇರ್ ಬಂದು ಮೇರೆ ಪನಂದುಲ್ಲಿರು ಅಂಚ ನಮ್ಮಲ ತುಯ್ಯ ಯಾಕಂದ್ರೆ ಆರು ಏನೆತ್ತ ನೆಕ್ ಕಲ ಬೆರಕೆ ಇಜ್ಜಿ ದೇಪಂಡ ಇತ್ತೆದ ದಿನೊಟ್ಟು ಈ ಚೈನೀಸ್ ಐಟಮ್ ಆಡು ಅವು ಐಟಮ್ ಆಡು ಪೂರ ಮಿಕ್ಸ್ ಮಲ್ತು ಪಾಡುವಿರು ಅಂಚ ನಂಗೆ ಈ ಹೆಲ್ತ್ಗ್ಲ ಹಾಳು ಅಂಚ ಮೇರೆ ಎದುರಿಗೆ ನಂಗೆ ಎಡ್ಡೆನ ಫುಡ್ ಮಲ್ತು ಕೊರ್ಪೇರು ಓಕೆ ವೀಕ್ಷಕರೇ ನಿಖಿಲ್ಲ ಬಲೆ ಆರ ಒಂಜಿ ಟೇಸ್ಟ್ ಫುಡ್ ತಿಂದು ಎಂಜಾಯ್ ಮಲ್ಪೇರು. ಓಕೆ ವೀಕ್ಷಕರೇ, ಹಾಗಾದರೆ ಇನ್ನೊಂದು ಮುಂದಿನ ವಾರದಲ್ಲಿ ಹೊಸ ಗಲ್ಲಿ ಫುಡ್ ಜೊತೆ ನಾನು ಬರ್ತೇನೆ. ಅಲ್ಲಿವರೆಗೆ ಬಾಯ್ ಬಾಯ್. ನಾನು ನಿಮ್ಮ ರಾಕೇಶ್ ಕಡ್ಪಾಡಿ. ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಂಜೆ ಡೆಕೋರ್ ಸಂತೆಕಟ್ಟೆ, ಉಡುಪಿ.